ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್. ಯಾವಾಗಲೂ ಮಹಿಳೆಯರಿಗೆ ಕಿಚನ್ಗೆ ಹೋದಾಗ ಯಾವ ರೀತಿ ರೆಸಿಪಿ ಮಾಡೋದು ಅನ್ನೋ ಟೆನ್ಷನ್ ಕಾಡುತ್ತೆ. ಇವತ್ತೇನಪ್ಪ ಮಾಡೋಣ, ನಾಳೆ ಏನು ಮಾಡೋಣ, ಮಕ್ಕಳಿಗೆ ಏನು ತಿಂಡಿ ಮಾಡಿದ್ರೆ ಇಷ್ಟ ಆಗುತ್ತೆ, ಅಥವಾ ತನ್ನ ಮನೆಯಲ್ಲಿರೋರಿಗೆ ಯಾವ ರೆಸಿಪಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅನ್ನೋವಂತಹ ಚಿಂತೆಯಲ್ಲೇ ಕಳ್ಕೊಂಡು ಹೋಗ್ತಾರೆ. ಅಂಥವ್ರಿಗೆ ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ಕೊಡೋಕೆ ಅಂತ ನಮ್ಮ ವಾಹಿನಿಗೆ ಇವತ್ತು ವಜ್ರಮ್ಮ ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಯ್ತು, ನಮಸ್ಕಾರ. ಹೇಗಿದ್ದೀರಾ? ಸೌಖ್ಯ. ತುಂಬಾ ದಿನ ಆದ್ಮೇಲೆ ಮತ್ತೆ ಬರ್ತಾ ಇದ್ದೀರಾ ವಾಹಿನಿಗೆ. ನಮಗ್ ತುಂಬಾ ಖುಷಿ ಆಗ್ತದೆ. ಇವತ್ತು ಸ್ಪೆಷಲ್ ಆಗಿರೋ ರೆಸಿಪಿ ಇದ್ದೇ ಇರುತ್ತೆ, ಹಾಗೆ ಫಟಾಫಟ್ ಅಂತ ಮಾಡ್ಬೋದಂತ ರೆಸಿಪಿ ಇದ್ದೇ ಇರುತ್ತೆ ಅನ್ನೋಂತಹ ಕ್ಯೂರಿಯಾಸಿಟಿ ನಮಗೆ ಬಿಲ್ಡ್ ಆಗ್ತಾ ಇದೆ. ನಿಮ್ಮ ಕೆಲಸಗಳೆಲ್ಲ ಹೇಗ್ ನಡೀತಿದೆ? ಟೈಲರಿಂಗ್ ಕೆಲಸ ಎಲ್ಲ ಬೇಕಾದಾಗ ಮಾಡುದು. ಅದು ಯಾರಿಗೆ ಹೊರಗಿನವರಿಗೆಲ್ಲ, ನಮ್ಮ ಮನೆಯವರಿಗೆ ಮಾತ್ರ. ಅದೇ ಮನೆಯಲ್ಲಿ ಎಂತ ಬೇಕಾದನ್ನು ಮಾಡ್ತೇನೆ ಅಷ್ಟೇ. ಅಮ್ಮ, ಅಡುಗೆ ಮಾಡೋಕೆ ನೀವು ಸಣ್ಣವರಾಗಿದ್ದಂಗ್ಲೂ ಸ್ಟಾರ್ಟ್ 5ನೇ ಕ್ಲಾಸಿನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. 5ನೇ ಕ್ಲಾಸಿನ ಸ್ಟಾರ್ಟ್ ಮಾಡಿ ಇವತ್ತಿನವರೆಗೂ ಅಡಿಗೆ ಅವಳೇ ನಾನು. ಸ್ಪೆಷಲ್ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀರಂತೆ. ಸ್ಪೆಷಲ್ ಅಂತ ನಾನು ಅದು ನೋಡಿ ಮಾಡುದಲ್ಲ, ನನ್ನ ಯೋಚನೆಗೆ ಬಂದದ್ದನ್ನು ನಾನು ಮಾಡುದು. ನೀವೇ ಮಾಡುದು, ನೀವೇ ಅದನ್ನ ಪ್ರಾಯೋಗಿಕವಾಗಿ ನೀವೇ ಟೇಸ್ಟ್ ಕೂಡ ಮಾಡೋದು? ಹೌದು, ಮನೆಯವರಿಗೆ ಕೊಡೋದು. ಮನೆಯವ್ರು ಏನ್ ಹೇಳ್ತಾರೆ? ನಾನು ಉಪ್ಪು ನೋಡಿ ಯಾರಿಗೂ ಕೊಡುದಲ್ಲ, ನನಗೆ ಉಪ್ಪು ನೋಡಿ ಗೊತ್ತೇ ಇಲ್ಲ. ಅಡಿಗೆ ಮಾಡುವುದು ಬೇರೆಯವರು ಹೇಗುಂಟಂತ ಹೇಳ್ಬೇಕು. ಹಾಗೆ ಬೇರೆಯವ್ರಿಗೆ ಕೊಟ್ಟು ನೀವು ರುಚಿ ನೋಡ್ತಾ ಇರ್ತೀರಾ. ಅವರು ಹೇಳಿದ ಮೇಲೆ ಅದು ಸರಿಯಾಗುತ್ತೆ. ಆಮೇಲೆ ಅದನ್ನೊಂದು ಫಿಕ್ಸ್ ಮಾಡ್ಬಿಡ್ತೀರಾ, ಮಾಡ್ಬೋದು ಈ ರೆಸಿಪಿ ಅಂತ. ಅದೇ ಸಮ್ಮ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಒಂದು ರಾಜ್ಮಾ ಬಾಜಿ ಅಂತ ಮಾಡ್ತೇನೆ. ಓಕೆ. ಮತ್ತೊಂದು ಸೇಮಿಗೆ ಇದು ಉರ್ದು ಉಪ್ಪು ಕರಿ ತರ ಮಾಡುದು. ಉದ್ದಿನ ಬೇಳೆದ? ಹೌದು. ಓಕೆ, ಕಿಚನ್ಗೆ ಹೋಗಿ ನೋಡುವ ಹೇಗ್ ಮಾಡೋದು ಅಂತಲ್ವಾ? ಬನ್ನಿ ಹಾಗಾದ್ರೆ ಕಿಚನ್ಗೆ ಹೋಗುವ. ಅಮ್ಮ, ಫಸ್ಟ್ ಯಾವ ರೆಸಿಪಿ ನಮಗೆ ಹೇಳ್ಕೊಡಿ? ನಾನೀಗ ರಾಜ್ಮಾ ಅಂತ ಮಾಡ್ತೇನೆ. ರಾಜ್ಮಾ ತುಂಬಾ ಹೆಸರೇ. ಹೌದಾ, ಅದೊಂದು ಬೀಜದ ಹೆಸರು ರಾಜ್ಮಾ ಅಂತ. ಅದು ನಿನ್ನೆ ಬೆಳಿಗ್ಗೆ ಅದು ನೀರಿಗೆ ಹಾಕಿಡ್ಬೇಕು. ಅದು ತುಂಬಾ ಹೊತ್ತು, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮತ್ತೆ ನನಗೆ ABCD ಅದೆಲ್ಲ ಹೇಳಲಿಕ್ಕೆ ಗೊತ್ತಿಲ್ಲ ಅದರದ್ದು ವಿಷಯ. ಒಗ್ಗರಣೆಗೆ ಬಾಣಲೆ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಆಯ್ತು. ಎಣ್ಣೆ ಬೇಕು. ಅಮ್ಮ, ನಾವು ಬಳಸ್ತಾ ಇರೋದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ನೀವು ಮನೆಯಲ್ಲಿ ಇದೆ? ನಮ್ಮ ಮನೆಯಲ್ಲಿ ಇದೆ. ಒಳ್ಳೇದುಂಟು. ಓಕೆ. ಸ್ವಲ್ಪ ಇದಕ್ಕೂ ತುಪ್ಪ ಹಾಕ್ತಾ ಇದ್ದೇನೆ. ಇದಕ್ಕೂ ತುಪ್ಪ ಯೂಸ್ ಮಾಡಬೇಕು ಸ್ವಲ್ಪ. ಓಕೆ. ಈಗ ಒಗ್ಗರಣೆ ಇದು ಇಟ್ಟದ್ದು, ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಹಸಿಮೆಣಸು ಸಹ ಹಾಕ್ತಾ ಇದ್ದೇನೆ. ಹಸಿಮೆಣಸು ಎಷ್ಟು ತಗೊಂಡಿದ್ದೀರಮ್ಮ? ಎರಡು. ನೀರುಳ್ಳಿ ಒಂದು ತಗೊಂಡಿದ್ದೀರಾ? ಈಗ ಸಾಸಿವೆ ಹಾಕ್ತಾ ಇದ್ದೇನೆ. ಈರುಳ್ಳಿ ಹಸಿಮೆಣಸು ಹಾಕಿದ ಮೇಲೆ ಸಾಸಿವೆ? ಹೌದು, ಅಂದ್ರೆ ಅದು ತುಂಬಾ ಹೊತ್ತು ಕಾಯ್ಲಿಕ್ಕೆ ಉಂಟು. ಇದು ಸ್ವಲ್ಪ ಬೇಗ ಕಾಯ್ತದಲ್ಲ. ಯೂಶುವಲಿ ನಾವು ಫಸ್ಟ್ ಸಾಸಿವೆ ಹಾಕ್ತೇವೆ ತುಂಬಾ. ಹೌದು, ಅದು ಸುಟ್ಟು ಹೋಗ್ತದೆ.
ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೇನೆ. ಓಕೆ. ಎಲ್ಲ ಕಾಯಲೇಬೇಕು, ಹಾ, ಚೆನ್ನಾಗಿ ಮುಂದೆ ಹಿಂದೆ ಹಾಕದಿದ್ರು ಸ್ವಲ್ಪ ಜೀರಿಗೆ ಲಾಸ್ಟಿಗೆ. ಈಗ ಕೆಂಪಾಗಿ ಆಗ್ಬೇಕು. ಆಗ ಅದು ಸಾಸಿವೆ ಒಡಿಯಿತು ಮತ್ತೆ ಜೀರಿಗೆ ಕಾಯ್ತು ಅಂತ ಗೊತ್ತಾಗೋದು ಕೆಂಪಾಗುವಾಗ. ರಾಜ್ಮಾ ನೀವು ಹೇಳಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ಹೌದು. ನಿಮಗೆ ಗೊತ್ತಿರೋ ಹಾಗೆ ಅದರ ಉಪಯೋಗ ಏನಾದ್ರು? ನನಗೆ ಒಳ್ಳೇದಾಗಿದೆ, ನಾನು ತಂದು ತಿಂತೇನೆ. ಇದು 2 ಇದು ಸೊಪ್ಪು ಇದಕ್ಕೆ ಹಾಕ್ತೀರಾ? ಹೌದು. ಓಕೆ. ಇದು ನಿನ್ನೆ ಬೆಳಿಗ್ಗೆನೆ ಇಟ್ಟಿದ್ದೇನೆ. ಅದು ಇದಾದ ಮೇಲೆ ಬಿಸಿಲು ಸಹ ತುಂಬಾ ಇದಕ್ಕೆ ಬೇಯಲಿಕ್ಕೆ ಸ್ವಲ್ಪ ಲೇಟ್. ನಿನ್ನೆ ಬೆಳಿಗ್ಗೆ ನೆನೆಸಿಡ್ಬೇಕು. ನಿನ್ನೆ ಬೆಳಿಗ್ಗೆ ಇಟ್ಟಿದ್ದೇನೆ, ಇವತ್ತಿನ ತನಕ ಅದು ಇದಾಯ್ತು, ಚೆನ್ನಾಗಿ ನೆಂದಾಯ್ತು. ಆಮೇಲೆ ಕುಕ್ಕರಿಗೆ ಹಾಕಿ ಬೇಯಬೇಕು. ಅದೇ ಅರ್ಜೆಂಟಿಗೆ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಮನೆಯಲ್ಲಿ ಮಾಡಿ ತಂದಿದ್ದೇನೆ. ಈಗ ನಾನು ಎಣ್ಣೆಗೆ ಇದನ್ನ ರಾಜ್ಮಾ ಹಾಕ್ತಾ ಇದ್ದೇನೆ. ಚೆನ್ನಾಗಿದೆ ಕಾಯಿ ಕೂಡ ನೋಡಕ್ಕೆ. ಹೌದು, ಅದು ತಿನ್ಲಿಕ್ಕೆ ಏನು ಒಳ್ಳೇದುಂಟು. ಇಲ್ಲೂ ಸಿಗುತ್ತೆ ಅಲ್ಲ ಇದು? ಹೌದು. ಆಮೇಲೆ ಟೊಮೆಟೊ ಹಾಕ್ತೇನೆ, ಅದು ಬೇಯಲಿಕ್ಕೆ ಉಂಟು ಸ್ವಲ್ಪ ಎಣ್ಣೆಯಲ್ಲಿ. ಈಗ ಸರಿ ಬೇಯಬೇಕು. ಎಷ್ಟು ಹೊತ್ತು ಬೇಕಾಗುತ್ತೆ? ಅದು ಟೊಮೆಟೊ ಬೇಯಬೇಕು, ಅಷ್ಟ ತನಕ ಅದು ಸ್ವಲ್ಪ ಬಿಸಿ ಆಗ್ಬೇಕು. ಸ್ವಲ್ಪ ನೀರುಳ್ಳಿ ಹಾಕ್ತೇನೆ ಅಷ್ಟೇ, ಸ್ವಲ್ಪ. ಅದು ಮೊದಲಿದ್ದು ಇದಾಗಿದೆ ಅಲ್ಲ, ಕೆಂಪಗಾಗಿದೆ ಅಲ್ಲ, ಅದಕ್ಕಾಗಿ. ಇನ್ನು ಇದಕ್ಕೆ ಸ್ವಲ್ಪ ಇದು ಎಂತ ಚಿಲ್ಲಿ ಪೌಡರ್, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟೆಸ್ಟ್ 1980 ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೇವೆ. ಆಮೇಲೆ ಗರಂ ಮಸಾಲ ಒಂದು, ಅರುಣಾ ಮಸಾಲಾ, ಗರಂ ಮಸಾಲ ಸಾಕು. ಸ್ವಲ್ಪ ಜೀರಿಗೆ ಪುಡಿ, ಅರುಣಾ ಮಸಾಲ, ಜೀರಿಗೆ ಪೌಡರ್ ಸ್ವಲ್ಪ ಸಾಕಾ? ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರುಣಾ ಮಸಾಲ, ರವರ, ಕೊತ್ತಂಬರಿ ಪೌಡರ್ ಸಾಕು. ಇನ್ನು ಸ್ವಲ್ಪ ಅರಸಿನ ಹುಡಿ. ಇದು ಕೂಡ ಅಷ್ಟೇ ಅಮ್ಮ, ನಾವು ಬಳಸ್ತಾ ಇರೋದು ಅರುಣಾ ಮಸಾಲ. ಎಲ್ಲ ಸ್ವಲ್ಪ ಹಾಕಿದ್ರೆ ಆಯ್ತು. ಸಿನ್ಸ್ 19 ಒಟ್ಟು ಎಲ್ಲ ಅರುಣಾ ಮಸಾಲಗಳನ್ನ ಮಿಕ್ಸಿ ಆಗಬೇಕು ಮಾಡಿ. ಸ್ವಲ್ಪ ಸಣ್ಣ ಉರಿಯಲ್ಲಿ ಮುಚ್ಚಳ ಇಟ್ಟು ಅದು ಎಲಿಬೇಕು. ಎಲ್ಲ ಮಸಾಲ ಸ್ವಲ್ಪ ಅದಕ್ಕೆ ಎಲಿಬೇಕು. ಆಮೇಲೆ ತೆಂಗಿನ ತುರಿ ಹಾಕ್ಲಿಕ್ಕೆ ಉಂಟು. ಆಯ್ತು, ಫಟಾಫಟ್ ಅಂತ. ಒಂದು ಬೇಯೋಕಿಡೋದು ಸ್ವಲ್ಪ ಲೇಟ್ ಆಗುತ್ತೆ, ಅದು ಬಿಟ್ರೆ ಅಷ್ಟೇ. ಬೇಯುವುದೊಂದು ಕಷ್ಟ. ಹೌದು. ಟೈಲರಿಂಗ್, ಕುಕಿಂಗ್ ಬಿಟ್ರೆ ಬೇರೆ ಏನು ಹಾಬೀಸ್ ಇದೆ? ಮತ್ತೆ ಮಾತಾಡೋದು, ಎಷ್ಟು ಬೇಕಾದ್ರೂ ಮಾತಾಡೋದು, ಟೈಮ್ ಸಿಕ್ಕಾಗ ಎಲ್ಲ ಮಾತಾಡ್ತಾ ಇರೋದು, ಅದೇ ಖುಷಿ ಆಗೋದು. ತುಂಬಾ ಮಾತಾಡ್ತಿರಲ್ಲ, ನಗ್ತಾ. ಬೆಂದಿದೆ. ಆಯ್ತು, ಬೆಂದಿರ್ಬಹುದು, ಪರಿಮಳ ಬರ್ತದಲ್ಲ. ಮುಚ್ಚಳಿ ತೆಗಿವಾ? ಆಯ್ತು, ತೆಗಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ತೆಂಗಿನ ತುರಿ. ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟೇ ಆಯ್ತಲ್ಲ. ಹೌದು, ಫಟಾಫಟ್. ಅದಂದ್ರೆ ಬೇಯುವುದು ಮತ್ತು ಅದು ಇದಾಗಬೇಕಲ್ಲ ಸುರಿಗೆ ಒಂದು. ಹೌದು, ಅದು ಮೊದಲೇ ಆಗಿರುತ್ತೆ. ಅದೊಂದು ಬಿಟ್ರೆ ಮತ್ತೆ ಫಾಸ್ಟ್ ಆಗಿ ಮಾಡಲಿಕ್ಕೆ ಕಷ್ಟ ಇಲ್ಲ. ಇದನ್ನು ನಾವು ಈಗ ಪೂರಿ ಮಾಡಿ ಅದರೊಳಗೆ ಇದನ್ನು ಹಾಕಿ ಮಡ್ಚಿ ಹೀಗೆ ಕಾವಳಿಯಲ್ಲಿ ಕಾಯಿಸಿದ್ರೆ ಬರೇ ಕೈಯಿಗೆ ಹಿಡಿಲಿಕ್ಕಿಲ್ಲ. ನಾನು ಈಗ ಬೊಂಬೈಗೆ ಅಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಅದು ಊಟ ಗೀಟ ಮಾಡೋದಲ್ಲ, ಇದನ್ನೇ ಅದರಲ್ಲಿ ಹಾಕಿ ಅದನ್ನು ಒಂದು ಕಾಗದದಲ್ಲಿ ಪ್ರಯಾಣದ ಹೊತ್ತಿಗೆ ಟೂರಿಗೆ ಹೋಗುವಾಗೆಲ್ಲ ತಿನ್ಲಿಕ್ಕೆಲ್ಲ ಒಳ್ಳೇದಿದು. ಚಪಾತಿಗೆ, ಪೂರಿಗೆ, ಅನ್ನಕ್ಕೆಗೂ ಆಗ್ತದೆ. ಅದೇ ಪೊರಾಟಕ್ಕೆ ಎಲ್ಲ ಟೂರ್ ಹೋಗುವಾಗ ಉಂಟಲ್ಲ, ಇದು ಹಾಳಾಗುದಿಲ್ಲ.
ಎಷ್ಟು ದಿನ ಬರುತ್ತೆ ಹಾಳಾಗೋದಿಲ್ಲ? ಹಾಗೆ ಅಂದ್ರೆ 1-2 ದಿವಸ ನಾವು ಎಲ್ಲಿಗೆ ಅಷ್ಟು ಇದನ್ನು ಅಷ್ಟು ಮಾಡಿಕೊಂಡು ಹೋಗ್ತೇವ. ಆಯ್ತು, ಈಗ ನಂದಿಸ್ತೇನೆ. ಆಯ್ತು, ಈಗ ಸರ್ವ್ ಮಾಡೋಣ. ಓಕೆ. ಉಪ್ಪು ಕರಿ, ರಾಜ್ಮಾ ಉಪ್ಪು ಕರಿ, ಬಾಜಿ ಬಾಜಿ ರಾಜ್ಮಾ ಬಾಜಿ. ಓಕೆ. ಬಿಸಿ ಬಿಸಿಯಾದ ರಾಜ್ಮಾ ಬಾಜಿ ಅಥವಾ ರಾಜ್ಮಾ ಉಪ್ಪುಗರಿ ಅಂತ ಕೂಡ ಹೇಳ್ಬೋದು. ನಮಗೆ ವಜ್ರಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋಣ. ಅದಕ್ಕೂ ಮುಂಚೆ ಹೇಗ್ ಮಾಡಿದ್ರು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ರಾಜ್ಮಾ ಭಾಜಿ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಬಿಸಿಯಾದ ನಂತರ ಕರಿಬೇವು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಸಾಸಿವೆ, ಶುಂಠಿ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು 6 ಗಂಟೆಗಳ ಕಾಲ ನೆನೆಸಿ 10 ವಿಸಿಲ್ ಬರುವವರೆಗೂ ಬೇಯಿಸಿದ ರಾಜ್ಮಾ ಬೀಜ, ಹೆಚ್ಚಿದ ಟೊಮ್ಯಾಟೊ, ಈರುಳ್ಳಿ ಹಾಕಿ ಹುರಿದು ಬೇಯಿಸಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಅರುಣ ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಮಸಾಲೆ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ತಯಾರ್ ರಾಜ್ಮಾ ಬಾಜಿ. ರಾಜ್ಮಾ ಬಾಜಿ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಮತ್ತೊಂದು ರೆಸಿಪಿನ ಕೂಡ ಹೇಳ್ಕೊಡ್ತಾರಂತೆ. ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಬನ್ನಿ, ನಮಗೆ ವಜ್ರಮ್ಮ ಇವಾಗ ರಾಜ್ಮಾ ಬಾಜಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾರೆ ಅವ್ರ ಹತ್ರನೇ ಕೇಳೋಣ. ಅಮ್ಮ, ರಾಜ್ಮಾ ಬಾಜಿ ಅಥವಾ ರಾಜ್ಮಾ ಆಯ್ತು ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಿ. ಇನ್ ಯಾವ ರೆಸಿಪಿ ಈಗ ಹೇಳ್ಕೊಡ್ತೀರಾ? ಅಕ್ಕಿ ಸೇಮಿಗೆಯಲ್ಲಿ ಅದು ಬಾಣಲೆಯಲ್ಲಿ ಕಾಯಿಸಿ ಅದು ಡೀಪ್ ಫ್ರೈ ಮಾಡಿ ಆಮೇಲೆ ಅದಕ್ಕೊಂದು ಒಗ್ಗರಣೆ ಕೊಟ್ಟು ತೆಂಗಿನಕಾಯಿ ಎಲ್ಲ ಸಕ್ಕರೆ ಹಾಕಿದ್ರೆ ಆಯ್ತು. ಕಾಯಿಸಿದಾಗ ತೆಗೆದು ಎಣ್ಣೆ ಹಾಕ್ಬೇಕಾ? ಹೌದು ಹೌದು. ಅಮ್ಮ, ನಾವು ಬಳಸ್ತಾ ಇರೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕಬೇಕು? ಸಾಕು. ಎಣ್ಣೆ ಬಿಸಿ ಆಗುವ ತನಕ ಮಾತ್ರ, ಆಮೇಲೆ ಒಂದು ಪಟಾಪಟ್ ಆಗ್ತದೆ. ಸೇಮೆಯನ್ನು ಅಕ್ಕಿ ಸೇಮಿಗೆಯನ್ನು ಹಾಕಿ ಆಯ್ತು, ಕಾದು ಸಹ ಆಯ್ತು. ಇದೇನು ಕಂದು ಬಣ್ಣ ತಿರುಗಬೇಕಾ? ಅದೇನಿಲ್ಲ, ಉರಿ ಆಫ್ ಸಣ್ಣ ಸಣ್ಣ ಮಾಡಬೇಕಾ? ಆಯ್ತು, ತೆಗಿ. ಆಫ್ ಮಾಡೋದಾ? ಇದನ್ನು ನಾವು ಮತ್ತೆ ಬೇರೆ ಪ್ಲೇಟಿಗೆ ಹಾಕೊಂಡು ಇಡಬೇಕು. ಹೌದು. ಇದು ಸಂಜೆ ಕುರ್ಕುರೆ ತಿಂಡಿ ತರ ಮಕ್ಕಳಿಗೆ ಕುರುಕುರು ಆಗ್ಬೇಕಲ್ಲ. ಹೌದು. ಇದು ಹೇಗೆ ಪ್ರಿಪೇರ್ ಮಾಡ್ಕೊಂಡ್ರಿ ಅಕ್ಕಿ ಸೇಮೆ? ಅದು ಬೇಯಿಸಿ ಅದನ್ನು ಅರ್ದು ಬೇಯಿಸಿ ಪುಂಡಿ ಮಾಡಬೇಕು. ಆ ಪುಂಡಿ ಮಾಡಿ ಅದನ್ನು ಸೇಮಿಗೆ ಮನೆ ಅಂತ ಉಂಟು, ಆ ಮನೆಯಲ್ಲಿ ಅದನ್ನು ಒತ್ತಬೇಕು. ಒತ್ತಿ ಅದನ್ನು ಬಿಸಿಲಿಗೆ ಹಾಕಬೇಕು. ಇದನ್ನು ಆಚೆ ಇಡು, ಒಂದು ಬಾಣಲೆ, ಬೇರೆ ಬಾಣಲೆ ಇಡು. ಗ್ಯಾಸ್ ಆನ್ ಮಾಡಬೇಕಾ ಈಗ? ಹೌದು. ಸ್ವಲ್ಪ ತುಪ್ಪ ಹಾಕಿರ್ತೇನೆ. ಎಣ್ಣೆ ಇದರಲ್ಲಿ ಉಂಟಲ್ಲ, ಅದಕ್ಕೆ ಎಣ್ಣೆ ಹಾಕ್ಲಿಕ್ಕಿಲ್ಲ. ಸ್ವಲ್ಪ ಇದು ಕಡಲೆಬೇಳೆ ಸ್ವಲ್ಪ ಸಾಕಾಗುತ್ತೆ. ಸಾಕು ಸಾಕು.
ಈಗ ನೀವು ಇದನ್ನ ಒಗ್ಗರಣೆ ಮಾಡ್ತಾ ಇದ್ದೀರಾ? ಒಗ್ಗರಣೆ ಮಾಡ್ತಾ ಇದ್ದೇನೆ. ಹಾ. ಸ್ವಲ್ಪ ಇದು ಕರಿಬೇವಿನ ಸೊಪ್ಪು ಸೊಪ್ಪು ಹಾಕಿದೆ, ಅದು ಕಾಯಬೇಕು. ಸ್ವಲ್ಪ ಮೂಗ್ ದಾಲ್ ಹಾಕ್ತಾ ಇದ್ದೇನೆ, ಹೆಸರು ಬೇಳೆ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಯ್ತು, ತುಪ್ಪದಲ್ಲಿ. ಆಮೇಲೆ ಇದನ್ನು ಹಾಕಬೇಕು. ಡೈರೆಕ್ಟ್ ಆಗಿ ಇದನ್ನ ನಾವು ಹಾಕೋದು, ಡೀಪ್ ಫ್ರೈ ಮಾಡಿದ್ದನ್ನು ಹಾಕಿಬಿಡೋದು. ಆಮೇಲೆ ಇದಕ್ಕೆ ತೆಂಗಿನಕಾಯಿ ಸಕ್ಕರೆ ಹಾಕಿ ಎಲ್ಲ ಹಾಕ್ತಾ ಇದ್ದೇನೆ. ಸಕ್ಕರೆ, ತೆಂಗಿನಕಾಯಿ ತುರಿ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು. ಅದು ಬೆಲ್ಲ ಹಾಕುದಾದ್ರೆ ಬೇಡ, ಈ ಇದು ಸಕ್ಕರೆ ಹಾಕುವ ಯಾವುದು ಮಾಡುದಾದ್ರೂ ಒಂದು ಚಿಟಿಕೆ ಉಪ್ಪು ಬೇಕಾಗ್ತದೆ. ಸಂಜೆ ಚಹಾದ ಜೊತೆ ಹೌದು, ಚೆನ್ನಾಗಿ ಆಗ್ತದೆ ತಿನ್ಲಿಕ್ಕೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೌದು. ಆಗಿದೆ, ಆಯ್ತು. ಒಂದು ಮಾಡು ಅಮ್ಮ. ಅಕ್ಕಿ ಸೇಮಿಗೆ ಒಗ್ಗರಣೆ ಮಾಡಿ ರೆಡಿ ಮಾಡಿ ಆಗಿದೆ. ಸೊ ಈಗ ನಾನು ಅದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನೋಡು, ಇದು ಸೇಮಿಗೆ ಇದು ಉಪ್ಪು ಕರಿ. ಎಂತ ಹೇಳೋದು, ಅಕ್ಕಿ ಸೇಮಿಗೆ ಥ್ಯಾಂಕ್ ಯು. ಉರ್ದು ಮಾಡಿದ ಅಕ್ಕಿ ಸೇಮಿಗೆ ಉಪ್ಪುಗರಿ. ಅಕ್ಕಿ ಸೇಮಿಗೆ ಉಪ್ಪುಗರಿ ಅಂದ್ರೆ ಹುರಿದು ಮಾಡಿದ್ದಾರೆ. ಬರೀ ಅಕ್ಕಿ ಸೇಮಿಗೆ ಕೂಡ ಹಾಗೆ ಮಕ್ಕಳಿಗೆ ಕೊಟ್ಟರೆ ತುಂಬ ಟೇಸ್ಟಿ ಆಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಸ್ಪೆಷಲ್ ಆಗಿ ಒಗ್ಗರಣೆ ಹಾಕಿ ಮಾಡಿರೋ ಅಂಥದ್ದು ಹೇಗಿದೆ ಅಂತ ನಾವು ಹೇಳ್ತೀವಿ. ಅದಕ್ಕೂ ಮುಂಚೆ ಮಾಡಿದ್ರು ಹೇಗೆ ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ. ಅಕ್ಕಿ ಶಾವಿಗೆ ಉಪ್ಪು ಕರಿ ಟೈರ್ಸ್ ಆಫ್ ದಾನ. ಮೊದಲು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಣಗಿದ ಅಕ್ಕಿ ಶಾವಿಗೆಯನ್ನು ಕರಿಯಿರಿ. ನಂತರ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕಡಲೆಬೇಳೆ, ಕರಿಬೇವು, ಹೆಸರುಬೇಳೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಕರಿದ ಶಾವಿಗೆ, ಸಕ್ಕರೆ, ತೆಂಗಿನ ತುರಿ, ಚಿಟಕಿ ಉಪ್ಪು ಹಾಕಿ ಹುರಿಯಿರಿ. ಈಗ ರುಚಿಕರ ಅಕ್ಕಿ ಶಾವಿಗೆ ಉಪ್ಪು ಕರಿ ಸವಿಯಲು ಬಲು ರುಚಿ. ಅಮ್ಮ, ಇವತ್ತು ಅಡುಗೆ ಮನೆಯಲ್ಲಿ ರಾಜ್ಮಾ ಉಪ್ಪುಗರಿ, ರಾಜ್ಮಾ ಬಾಜಿ, ಇನ್ನೊಂದು ಕಡೆ ಅಕ್ಕಿ ಸೇಮಿಗೆ ಉಪ್ಪುಗರಿ ಹೇಳ್ಕೊಟ್ಟಿದ್ದೀರಾ ಮಾಡೋದು ಹೇಗೆ ಅಂತ. ಟೇಸ್ಟ್ ನೋಡೋದು ಬಾಕಿ ಇದೆ, ಟೇಸ್ಟ್ ನೋಡೋಣ. ಆಯ್ತು, ಮಾಡು, ನೋಡಿ ಹೇಳ್ಬೇಕು. ಚೆನ್ನಾಗಿದೆ ರಾಜ್ಮಾ. ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು. ಹೌದಲ್ಲ? ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಖಾರ ಆಗಿ ಕೂಡ ಇದೆ, ಟೊಮೆಟೊ ಎಲ್ಲ ಸೇರಿ ತುಂಬ ಚೆನ್ನಾಗಿದೆ ಅಮ್ಮ. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಅಂತ ಹೇಳಿದ್ರಿ ನೀವು ಆಲ್ರೆಡಿ. ಹೇಗೆ ಆಯಿತು? ಇನ್ನೂ ರುಚಿ ಹಾಗೆ ಇದೆ ಬಾಯಲ್ಲಿ. ಸಿಹಿ ಆಗಿದೆ ತುಂಬ, ಕರ್ಕುರು ಅಂತ ಸಂಜೆ ಸ್ನ್ಯಾಕ್ಗೆ ಹೇಳಿ ಮಾಡಿಸಿರೋ ಥರ ಇದೆ. ಎರಡೂ ರೆಸಿಪಿ ಕೂಡ ತುಂಬ ಚೆನ್ನಾಗಿದೆ ಅಮ್ಮ. ಇವತ್ತು ನಮ್ಮ ಅಡುಗೆ ಮನೆಗೆ ಬಂದು ಎರಡು ಡಿಫ್ರೆಂಟ್ ಆಗಿರೋ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ ಅಮ್ಮ. ನಿಮಗೋಸ್ಕರ ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಥ್ಯಾಂಕ್ಸ್. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಅವರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್. ನಮ್ಮ ಟಿವಿಗೆ ಬಂದ ಕೂಡಲೇ ನನಗೆ ಅದು ತುಂಬಾ ಖುಷಿ ಆಗ್ತದೆ. ಎಲ್ಲರೂ ಅಷ್ಟು ಅಚ್ಚುಮೆಚ್ಚಾಗಿ ನನ್ನನ್ನು ಇಟ್ಕೊಂಡಿದ್ದಾರೆ. ನಮಗೂ ಅಷ್ಟೇ ತುಂಬಾ ಖುಷಿ ಆಗುತ್ತೆ. ನೀವು ಬರ್ತೀರಾ ಅಂದ್ರೆ ಮಾತಾಡೋ, ಅಡುಗೆ ಮಾಡೋಕು. ಅದೇ ಇಲ್ಲಿ ಬರುವಾಗ ನನಗೆ ಬರುವುದಂದ್ರೆ ಅಷ್ಟೊಂದು ತಾಯಿ ಮನೆಗೆ ಬಂದಾಗೆ ಆಗ್ತದೆ. ಖುಷಿ ಆಯ್ತು ನನಗೂ. ನಿಮಗೆಲ್ಲರಿಗೂ ಧನ್ಯವಾದ. ನಮಗೂ ಧನ್ಯವಾದಗಳು ಅಮ್ಮ. ಬಾಯಿ ರುಚಿಗೂ ವಿಭಿನ್ನವಾಗಿರ್ಬೇಕು, ಇದರ ಜೊತೆಗೆ ಆರೋಗ್ಯಕ್ಕೂ ಹಿತಕರವಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಮಾ ಉಪ್ಪುಗರಿ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಇದರ ಜೊತೆಗೆ ಸಂಜೆ ಸ್ನ್ಯಾಕ್ ಏನು ಮಾಡೋದು ಅಂತ ಟೆನ್ಷನಲ್ಲಿರುವಾಗ ಫಟಾಫಟಾಗಿ ಈ
ಅಕ್ಕಿ ಸೇಮಿಗೆಯಿಂದ ಉಪ್ಪುಗರಿನ ತಯಾರಿಸಿಕೊಂಡು ನಾವು ತಿನ್ಬೋದು. ಆರೋಗ್ಯಕ್ಕೂ ಒಳ್ಳೇದಾಗಿರುತ್ತೆ, ರುಚಿಗೂ ಸೂಪರ್ ಅಂತ ಅನ್ಸುತ್ತೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.